ಮಳೆಗಾಲ ಬಂತೆಂದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನರಿಗೆ ರಸ್ತೆ ಸಂಚಾರ ಅಪಾಯಕಾರಿ, ಜೊತೆಗೆ ಅಷ್ಟೇ ಕಿರಿಕಿರಿ ಕೂಡ. ರಸ್ತೆಗಳಲ್ಲಿ ಬಿದ್ದಿರುವ ಬೃಹತ್ ಗಾತ್ರದ ಹೊಂಡ ಗುಂಡಿಗಳನ್ನು ತಪ್ಪಿಸಿಕೊಂಡು ಹೋಗೋದು ವಾಹನ ಸವಾರರಿಗೆ ಸವಾಲೇ ಆಗಿದ್ರೆ, ಇನ್ನು ಕೆಸರು ನೀರಿನ ಸಿಂಚನವನ್ನ ಮೈಗೆ ರಟ್ಟಿಸಿಕೊಂಡ ಕಾರಣ ಅದೆಷ್ಟೋ ಮಂದಿ ಹೊಡೆದಾಟಕ್ಕೆ ಇಳಿಯುವುದು ಇದೆ. ಜೊತೆಗೆ ಬೃಹತ್ ಹೊಂಡಗಳಲ್ಲಿ ವಾಹನಗಳು ಬಿದ್ದು ದ್ವಿಚಕ್ರ ವಾಹನ ಸವಾರರು ಕೈಕಾಲು ಮುರಿದುಕೊಳ್ಳುವುದು ಕೂಡ ಇದೆ. ಕೈಗಾರಿಕಾ ಪ್ರದೇಶ ಎಂದೇ ಖ್ಯಾತಿಯನ್ನ ಪಡೆದಿರುವ ಮಂಗಳೂರಿನ ಪ್ರಮುಖ ಕೈಗಾರಿಕಾ ವಲಯ ಬೈಕಂಪಾಡಿಯಿಂದ ಕೂಳೂರು ಸೇತುವೆವರೆಗೆ ಬೃಹತ್ ಗಾತ್ರದ ಹೊಂಡ ಗುಂಡಿಗಳು ಬಿದ್ದಿದ್ದು ಸಂಚಾರ ಅಪಾಯಕಾರಿಯಾಗಿದೆ. ಮಳೆ ಬರುವಾಗ ಇಂತಹ ಬೃಹತ್ ಗಾತ್ರದ ಗುಂಡಿಯಲ್ಲಿ ನೀರು ನಿಂತು ವಾಹನ ಸಂಚಾರ ಕಷ್ಟಕರವಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಇಲಾಖೆ ಕೂಡಲೇ ಎಚ್ಚೆತ್ತುಕೊಂಡು ರಸ್ತೆ ದುರಸ್ತಿ ಮಾಡಿ ನಿತ್ಯ ಸಾವಿರಾರು ವಾಹನ ಸಾಗುವ ರಸ್ತೆಯಲ್ಲಿ ಸುಗಮ ಸಂಚಾರಕ್ಕೆ ಅವಕಾಶ ಕಲ್ಪಿಸಿಕೊಡಬೇಕಾಗಿದೆ. ಹೆದ್ದಾರಿಯ ಕುದುರೆಮುಖ ಅದಿರು ಕಂಪನಿ ಮುಂಭಾಗದಲ್ಲಿ ಬೃಹತ್ ಗಾತ್ರದ ಗುಂಡಿಗಳಿಗೆ ಶೀಘ್ರವೇ ಪರಿಹಾರ ಕಲ್ಪಿಸಿಕೊಡುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ.